ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದಿಕ ಶಿಕ್ಷಣ ಇಲಾಖೆಯ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರ ಸಂಘ ನಡೆಸ್ತಾ ಇರುವ ಅನಿರ್ದಿಷ್ಟಾವಧಿ ಹೋರಾಟ 12ನೇ ದಿನಕ್ಕೆ ಕಾಲಿಟ್ಟಿದೆ. ಸೋಮವಾರವೂ ಕೂಡ ಬಂಟ್ವಾಳ ಸಮಿತಿ ಸದಸ್ಯರು ಬಿಸಿ ರೋಡಿನ ಮಿನಿ ವಿಧಾನಸೌಧದ ಮುಂಭಾಗ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಹಲವಾರು ವರ್ಷಗಳಿಂದ ನ್ಯಾಯಯುತವಾದ ಬೇಡಿಕೆಯನ್ನ ಈಡೇರಿಸುವಂತೆ ಎಲ್ಲ ಹಂತಗಳಲ್ಲಿ ಹೋರಾಟವನ್ನು ನಡೆಸಿದ್ರು ಕೂಡ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಕೊರೋನಾ ಸಂದರ್ಭದಲ್ಲಿ ಜೀವ ಪಣಕ್ಕಿಟ್ಟು ಕೆಲಸ ಮಾಡಿದ್ರು ಕೂಡ ಅಂತಹ ಬಡ ನೌಕರರ ಬೇಡಿಕೆಗೆ ಸ್ಪಂದಿಸದೇ ಇರೋದು ಖಂಡನೀಯ ಅಂತ ಬೇಸರ ವ್ಯಕ್ತಪಡಿಸಿದರು. ಒಂದು ಅನ್ನದ ಋಣ ಅಂತ ಬಂದಿರುವುದೇ ಇದೇ ಡಿಪಾರ್ಟ್ಮೆಂಟ್ ಅಲ್ಲಿ, ಅನ್ನದ ಋಣ ಎಂಡ್ ಆಗಬೇಕಾದ್ರೂ ಇದೇ ಡಿಪಾರ್ಟ್ಮೆಂಟ್ ಅಂತ ನಮ್ಮ ಉದ್ದೇಶ ಇದೆ ಎಲ್ಲರಿಗೂ ಸಹ. ಸೊ ಹಾಗೆ ಆಗಬೇಕಂತ ಇದ್ರೆ ಸಹ ನಮಗೆ ನಾವು ದುಡ್ಡದಕ್ಕೆ ಸರಿಯಾಗಿ ನಮಗೆ ಈಗ ಸಂಬಳ ಸಿಗ್ತಾ ಇಲ್ಲ ಯಾರಿಗೆ ಸಹ. ಯಾಕೆಂದರೆ ನಾವು ಎಲ್ಲರ ಥರನೂ ಯಾರು ರೆಗ್ಯುಲರ್ನವರು ಹೇಗೆ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೋ ಅದಕ್ಕಿಂತ ಒಂದು ಪಟ್ಟು ಮೇಲ್ಪಟ್ಟು ನಾವು ಕರ್ತವ್ಯ ನಿರ್ವಹಿಸ್ತಾ ಇದ್ದೇವೆ. ನಾವು ಸಮಯ ಮತ್ತು ಇದನ್ನು ಮೀರಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದಕ್ಕೆ ನಮಗೆ ಸರಿಯಾಗಿ ಸರ್ಕಾರ ನಮ್ಮನ್ನು ಸರಿಯಾಗಿ ನೋಡ್ತಾ ಇಲ್ಲ. ನೋಡಿಬಿಟ್ಟು ನಮಗೆ ಸರಿಯಾದ ಸಂಬಳವನ್ನು ಕೊಟ್ಟು ಕರೆಕ್ಟಾದ ಸಮಯಕ್ಕೆ ನಮಗೆ ವೇತನವನ್ನು ಒದಗಿಸಿಕೊಡಬೇಕೆಂಬ ಉದ್ದೇಶದಿಂದ ನಾವಿಲ್ಲಿ ಈ ಥರ ನಾವು ಹೋರಾಟವನ್ನು ಮುಂದುವರಿಸ್ತಾ ಇದ್ದೇವೆ. ಈ ಹೋರಾಟ ಎಲ್ಲಿವರೆಗೆ ಅಂತ ಹೇಳಿದರೆ, ಲಿಖಿತವಾಗಿ ಯಾವಾಗ ಸರ್ಕಾರದಿಂದ ಆರ್ಡರ್ ಬರ್ತದೆಯೋ ಆ ಕ್ಷಣದಿಂದ ನಾವು ಈ ಮುಷ್ಕರವನ್ನು ಹಿಂದೆ ಹೊರತು ಅಷ್ಟ ತನಕ ನಾವು ಕೈ ಬಿಡುವ ಯೋಚನೆ ಇಲ್ಲ ಅಂತ ಎಲ್ಲರ ಒಂದು ನಿರ್ಧಾರ ಆಗಿದೆ. ಇಡೀ ರಾಜ್ಯ ಮಟ್ಟದಿಂದಲೇ ನಿರ್ಧಾರ ಆಗಿದೆ. ಯಾಕೆಂದರೆ ಈವರೆಗೆ ನಮಗೆ ಈ ಮೊದಲು ಕೊಟ್ಟಿರುವಂಥದ್ದು 3 ತಿಂಗಳ ವಾಯಿದೆ ಮೌಖಿಕವಾಗಿ ಕೊಟ್ಟಿರ್ತಾರೆ. ಸಂದರ್ಭ ಸಂಘದ ಅಧ್ಯಕ್ಷ ಡಾಕ್ಟರ್ ಪ್ರಕಾಶ್ ಕುಮಾರ್, ಕಾರ್ಯದರ್ಶಿ ವಿಶ್ವನಾಥ್, ಪ್ರಮುಖರಾದ ಶಿಲ್ಪಾ ಬಿರಾವ್, ಡೇವಿಡ್ ಡಿಸೋಜಾ, ಸುಜಾತಾ ಆರ್, ಹೇಮಪ್ರಭಾ ನೇತೃತ್ವವನ್ನು ವಹಿಸಿದ್ರು. ಸಮಸ್ಯೆ ಇಟ್ಟುಕೊಂಡು ಕೊರೋನಾ ಟೈಮಲ್ಲಿ ಎಲ್ಲರೂ ಡ್ಯೂಟಿ ಮಾಡಿದ್ದಾರೆ. ಯಾರಾದರೂ ಬಂದು ಹೇಳಿದ್ದಾರೆ ನನಗೆ ಕಷ್ಟ ಆಗ್ತದೆ. ಎಷ್ಟೋ ಜನಕ್ಕೆ ಓಡಾಡಲಿಕ್ಕೆ ಬಸ್ಸಿನ ವ್ಯವಸ್ಥೆ ಇಲ್ಲ, ಗಾಡಿ ವ್ಯವಸ್ಥೆ ಇಲ್ಲ. ಎಷ್ಟೋ ಜನ ಸಾಲ ಮಾಡಿ ಸಂಬಳ ಇಲ್ಲದಿದ್ದರೂ ಡ್ಯೂಟಿಗೆ ಬಂದಿದ್ದಾರೆ. ಡ್ಯೂಟಿಗೆ ಯಾರಾದರೂ ಗೈರು ಹಾಜರಾಗಿದ್ದರೂ ಇಲ್ಲ. ಪ್ರತಿಯೊಬ್ಬರು ಕೊರೋನಾ ಟೈಮಲ್ಲಿ ಈಗ ನಾವು ಬೇಕು, ನಾವು ಶ್ರಮ ಪಡಬೇಕು ಅಂತ ಎಲ್ಲರೂ ಕೆಲಸ ಮಾಡಿದ್ದಾರೆ. ಆದರೆ ಗೌರ್ಮೆಂಟಿಗೆ 12 ದಿನ ಆದರೂ ನಮ್ಮ ಸಮಸ್ಯೆ ನಾನಿಸ್ಲಿಕ್ಕಾಗಲಿಲ್ಲ. ಇನ್ನೂ ನಾವು ರೋಡಲ್ಲಿ ನಿಂತು ಈ ಥರ ಸ್ಟ್ರೈಕ್ ಮಾಡಬೇಕು ಅಂತ ಹೇಳಿದರೆ ನಾಚಿಕೆ ಆಗುವಂಥ ವಿಷಯ. ಯಾಕಂತ ಹೇಳಿದರೆ ಒಂದು ಯಾದಗಿರಿಯಲ್ಲಿ ಇರ್ಬೋದು, ಮೊನ್ನೆಷ್ಟು ಒಂದು ಶುಶ್ರೂಷಕಿ ಕರ್ತವ್ಯದಲ್ಲಿ ಡೆತ್ ಆಗಿದ್ದಾರೆ. ಆದರೆ ಅವರಿಗೇನು ಅವರಿಗೊಂದು ಸಮಾಧಾನದ ಒಂದು ಮಾತು ಟ್ವೀಟ್ ಮಾಡಿದ್ದಾರೆ. ಈಗ ಇವರೆಲ್ಲರೂ ಆರೋಗ್ಯ ರೀತಿಯಲ್ಲಿ ಸಮಸ್ಯೆಯಲ್ಲಿ ಎಲ್ಲರೂ ರಾಜಕೀಯದಲ್ಲಿರ್ಬೋದು, ಸಾಮಾಜಿಕವಾಗಿ ಯಾರೇ ಇರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ನಮ್ಮ ಆರೋಗ್ಯ ಸಚಿವರಿರ್ಬೋದು, ಇವರು ಯಾರಿಗೂ ಇದು ಸ್ಟ್ರೈಕು ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕಲ್ಲಿ ಆಗ್ತಿರೋದು ಕಾಣಿಸ್ತಾ ಇಲ್ವಾ? ಯಾರಾದರೂ ಈಗ ಇದೇ ಆರೋಗ್ಯ ಇಲಾಖೆಯವರು ಯಾರಾದರೂ ಒಂದು ಕರ್ತವ್ಯದಲ್ಲಿ ಏನಾದರೂ ಸಮಸ್ಯೆ ಆಯಿತು, ಏನಾದರೂ ಕೊಡುವ ಮೆಡಿಸಿನಲ್ಲಿ ಆಚೀಚೆ ಆಯಿತು, ಇಲ್ಲ ಬರೆದು ಕೊಟ್ಟದಲ್ಲಿ ಆಚೀಚೆ ಆಯಿತು